ಬೆಳ್ತಂಗಡಿ ಸಮೀಪದ ಗುಂಡ್ಯಾ ಪರಿಸರದ ಹೋಟೆಲ್ ಒಂದರಲ್ಲಿ ಮಲಯಾಳಂ ಧಾರಾವಾಹಿ ಪ್ರಸಾರವಾಗುತ್ತಿದ್ದ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರು ಬಂದು ಹೋಟೆಲ್ನಲ್ಲಿ ಕನ್ನಡ ಬಿಟ್ಟು ಅನ್ಯ ಭಾಷಾ ಚಾನೆಲ್ ಹಾಕಬಾರದೆಂದು ಬೆದರಿಕೆ ಹಾಕಿದ ಘಟನೆ ನಡೆದಿದೆ. ಮಧ್ಯರಾತ್ರಿ 1 ಗಂಟೆಗೆ ಹೋಟೆಲ್ನಲ್ಲಿ ಮಲಯಾಳಂ ಧಾರಾವಾಹಿ ಇಟ್ಟು ನೋಡುತ್ತಿದ್ದ ಸಂದರ್ಭ ಕರವೇ ಗಜಸೇನೆ ಅಧ್ಯಕ್ಷ ಎಂಬುದಾಗಿ ಹೇಳಿ ಕಾರಿನಲ್ಲಿ ಬಂದ ರಾಘವೇಂದ್ರ ಎಂಬ ವ್ಯಕ್ತಿ ಧಾರಾವಾಹಿ ನಿಲ್ಲಿಸುವಂತೆ ಗೂಂಡಾಗಿರಿ ನಡೆಸಿದ್ದಲ್ಲದೆ ಕರ್ನಾಟಕದಲ್ಲಿ ಮಲಯಾಳಿಗರು ಇರಬಾರದೆಂಬುದಾಗಿ ಬೆದರಿಕೆಯೊಡ್ಡಿದ್ದಾನೆ ಎಂದು ತಾಲೂಕು ಪಂಚಾಯತ್ ಸದಸ್ಯೆ ಶ್ರೀಮತಿ ಆಶಾ ಲಕ್ಷ್ಮಣ್ ಆರೋಪಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ವ ಭಾಷಿಕರು ಸೌಹಾರ್ದ ಜೀವನ ನಡೆಸುತ್ತಿರುವ ಸಂದರ್ಭ ಈ ರೀತಿ ವರ್ತಿಸಿದ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೊಲೀಸ್ಗೆ ಯಾಕೆ ಕನ್ನಡ ಹಾಕಿ ಅಂದ್ರೆ ಯಾಕೆ ಕನ್ನಡ ಹಾಕಿ ಅಂತ ಹೇಳ್ತಿದ್ದೇವೆ, ಕನ್ನಡ ಹಾಕಿ ಅಂತ ಹೇಳ್ತಿದ್ದೇವೆ. ಇದು ಕರ್ನಾಟಕ ತಾನೇ? ಆಯ್ತು, ಇದು ಕರ್ನಾಟಕ ತಾನೇ? ಆಯ್ತು, ಕರ್ನಾಟಕ ತಾನೇ? ಕರ್ನಾಟಕ ತಾನೇ ಇದು? ಹೌದು ಹೌದು, ಇಲ್ಲೇ ಬೆಳೆದಿರೋದಾದ್ರೆ ಕನ್ನಡ ಹಾಕ್ಬೇಕಲ್ವಾ? ಹೋಟ್ಲಿದ್ರೆ ಇದ್ಯಾವದಮ್ಮ ಇದು? ಕಷ್ಟಪಟ್ಟು ಮಾಡಿರೋ ಹೋಟ್ಲು. ಯಾವ ರಾಜ್ಯ ಇದು? ಯಾವ ರಾಜ್ಯ ಇದು? ಯಾವ ರಾಜ್ಯ ಇದು? ರಾಜ್ಯ ಯಾವದಮ್ಮ ಇದು? ಯಾವ್ದು? ಯಾವ ರಾಜ್ಯ? ಕರ್ನಾಟಕ ಪ್ರತಿಯೊಂದು ಭಾಷೆ ಇದ್ದಾರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ. ಕರ್ನಾಟಕದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಹೊಡೆದ್ಬಿಟ್ಟು ನಡೀತಾರೆ. ಯಾರು ಎಣ್ಣೆ ಹೊಡೆದ್ಬಿಟ್ಟು? ಯಾರು ಎಣ್ಣೆ ಹೊಡೆದಾರ ಹೇಳು? ನಾನು ಬೇಕಾದ್ರೆ ಈಗ ಪ್ರೂವ್ ಮಾಡ್ತೀನಿ. ತೋರ್ಸು, ತೋರ್ಸಪ್ಪ. ನೀನ್ ಎಂತ ಮಾಡ್ಲಿಕ್ಕೆ ಆಗ್ತಾ? ಯಾರು ಏನು ಮಾಡ್ತಾ ಇಲ್ಲ ನಾವು? ಏನ್ ಮಾಡಾರ ಹೇಳು? ಹೇಳಿದ್ರೆ ಒಂದು ಕ್ಷಮೆ ಬೇಕು, ಹೇಳಿದ್ರೆ ಒಂದು ಕ್ಷಮೆ ಬೇಕು. ಈಗ ನಾವು ಕೇಳಿದ್ದೇನು, ಕರ್ನಾಟಕ ಮಂಜುಶ್ರೀ ದೋಸಾ ಕ್ಯಾಂಪ್ ಅಂತ ನಾವಿಲ್ಲಿ ಊಟ ಮಾಡೋದಕ್ಕೆ ಬಂದಿದ್ದೇವೆ. ಊಟ ಮಾಡೋದಕ್ಕೆ ಬಂದಿದ್ದೇವೆ. ಕನ್ನಡ ಅವರು ಇದೇ ತಿಂಗಳ ಮಾರ್ಚ್ 1ನೇ ತಾರೀಕಿನಂದು ಮಧ್ಯರಾತ್ರಿ ಸುಮಾರಿಗೆ 11 ಗಂಟೆಗೆ ಇದೇ ಗುಂಡ್ಯ ಪರಿಸರದ ಹೋಟೆಲ್ ಒಂದಕ್ಕೆ ರಾಘವೇಂದ್ರ ಕರಾವ ಎಂಬ ಗಜಸೇನೆ ಅಧ್ಯಕ್ಷ ಒಬ್ಬ ಬಂದು ಅಧ್ಯಕ್ಷನ ಹೆಸರಿನಲ್ಲಿ ಗುರುತಿಸಿಕೊಂಡು ಬಂದಿರ್ತಾನೆ. ಬಂದು ಆ ಹೋಟೆಲ್ನ ಮಾಲೀಕರಿಗೆ ಏನು ಅಲ್ಲಿ ಟಿ ವಿಯಲ್ಲಿ ಮಲಯಾಳಂ ಸೀರಿಯಲ್ ಬರ್ತಾಯಿತ್ತು, ಅದನ್ನು ನಿಲ್ಲಿಸುವಂತೆ ಆರ್ಡರ್ ಮಾಡ್ತಾನೆ. ಆದರೆ ಅದನ್ನು ಅವರು ನಿರಾಕರಿಸ್ತಾರೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಮಲಯಾಳಮನ್ನು ಬಳಸಬಾರದು, ಮಲಯಾಳಿಗಳು ಇಲ್ಲಿ ಇರಬಾರ್ದು ಅಂತ ಹೇಳುವ ಒಂದು ಮಾತನ್ನು ಕೂಡ ಹೇಳಿರ್ತಾರೆ. ಇದರಿಂದ ಈ ಭಾಗದ ಜನರು ತುಳುನಾಡಿನ ತುಳು ಹಾಗೂ ಮಲಯಾಳ